ದೇರಳಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸ್ತ್ರೀ ಆಯೋಗ ಹಾಗೂ ಕೆಥೋಲಿಕ ಸ್ತ್ರೀ ಸಂಘಟನೆ ದಕ್ಷಿಣ ವಲಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ ಹಳೆಯ ವಿದ್ಯಾರ್ಥಿಗಳ ಅಸೋಸಿಯೇಷನ್ ಹಯಾತುಲ್ಲಾ ಇಸ್ಲಾಂ ಮದರಸಾ ದೇರಳಕಟ್ಟೆಯ ಸಹಯೋಗದೊಂದಿಗೆ ಬೃಹತ್ ಮಹಿಳಾ ಆರೋಗ್ಯ ಶಿಬಿರವು ದೇರಳಕಟ್ಟೆಯ ಫಾದರ್ ಮುಲ್ಲರ್ ಆಡಿಟೋರಿಯಂನಲ್ಲಿ ನಡೆಯಿತು. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾದ ಫಾದರ್ ಫಾಸ್ಟಿನ್ ಲುಕಾಸ್ ಲೋಪೋ ಅವರು ಬೃಹತ್ ಮಹಿಳಾ ಆರೋಗ್ಯ ಶಿಬಿರಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಹಿಳೆಯರ ಆರೋಗ್ಯ ಸಮಾಜದ ಸಮಗ್ರ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆರೋಗ್ಯವಿಲ್ಲದೆ ದೇಹ ಸದೃಢವಾಗಲು ಸಾಧ್ಯವಿಲ್ಲ. ಮಹಿಳೆಯರಲ್ಲಿ ಪೌಷ್ಟಿಕಾಂಶದ ಕೊರತೆ ಉಂಟಾದರೆ ಅದರ ಪರಿಣಾಮ ಸಂಪೂರ್ಣ ಕುಟುಂಬದ ಮೇಲೆ ಬೀಳುತ್ತದೆ ಎಂದು ಅಭಿಪ್ರಾಯಪಟ್ಟರು. ಆರಾಮಿಲ್ಲ, ಸೌಖ್ಯ ಇಲ್ಲ ಅಂತ ಇರುವಾಗ ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ. ಮಕ್ಕಳಿಗೆ ಏನಾದರೂ ಸ್ವಲ್ಪ ಆಯಿತು ಎಲ್ಲರಿಗೆ ಗಡಿಬಿಡಿ ಅಲ್ವಾ? ಆ ಮಗುವನ್ನು ಕರ್ಕೊಂಡು ಆಸ್ಪತ್ರೆಗೆ ರಾತ್ರಿ ಹಗಲಿಗೆ ಕರ್ಕೊಂಡು ಹೋಗ್ತೇವೆ. ಆದಷ್ಟು ಬೇಗ ಏನು ಸ್ವಲ್ಪ ಆದ್ರೂ ಕೂಡ ಭಾರಿ ಬೇಸರ, ಭಾರಿ ಕಾಳಜಿ ಈ ಮೂಲಕ ನಾವು ಮಗುವಿನ ಆರೋಗ್ಯಕ್ಕಾಗಿ ವಿಶೇಷವಾಗಿ ಕೆಲಸ ಮಾಡಬೇಕು. ನೆಕ್ಸ್ಟ್ ಬರೋದು ಪುರುಷರ ಆರೋಗ್ಯ. ನಮ್ಮ ಗಂಡ ಹುಷಾರಿಲ್ಲ ಅಂತ ಇರುವಾಗ ಈ ಹೆಲ್ತ್ ಮಕ್ಕಳಿಗೆ ಭಾರಿ ಒಂದು ಬೇಸರ. ಅವರು ಆದಷ್ಟು ಇವ್ರದ್ದು ಆರೋಗ್ಯ ಚೆನ್ನಾಗಿ ಇರಬೇಕು ಅಂತೇಳಿ ಮಾಡ್ತಾರೆ. ಆದರೆ ಮಹಿಳೆಗೆ ಏನಾದರೂ ಆರೋಗ್ಯ ಚೆನ್ನಾಗಿಲ್ಲ ಅಂತಿದ್ರೆ ಈ ಪುರುಷರಿಗೆ ಬಿದ್ದು ಹೋಗಿಲ್ಲ ಅಲ್ವ? ಭಾರಿ ಕಷ್ಟ. ಬೋರ್ಡನ್ನು ಓದುವಲ್ಲ, ಡಾಕ್ಟರ್ ಮಾತಾಡುವಲ್ಲ ಅಲ್ವಾ? ಪುರುಷ ಹುಷಾರಿಲ್ಲದ್ರೆ ಮಹಿಳೆ ಕರ್ಕೊಂಡು ಹೋಗ್ತಾರೆ, ಆದರೆ ಮಹಿಳೆ ಹುಷಾರಿಲ್ಲದ್ರೆ ಅವರೇ ಹೋಗ್ಬೇಕು. ಅಥವಾ ಅದು ಬಲ್ಲದಲ್ಲ ಇಲ್ಲಿ ಕೊಡ್ಸಿ ಅಲ್ವಾ? ಈ ರೀತಿಯಲ್ಲಿ ನೋಡಿ, ಮಹಿಳೆಯ ಆರೋಗ್ಯಕ್ಕೆ ಗಮನ ನಮ್ಮ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ. ಫಾದರ್ ಡೊನಾಲ್ಡ್ ನೀಲೇಶ್ ಕ್ರಾಸ್ತಾ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಡಾಕ್ಟರ್ ದೀಪಾ ಪಾಯಸ್ ಶಿಬಿರದ ಕುರಿತು ಮಾಹಿತಿ ನೀಡಿದ್ರು. ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಇಲ್ಲಿ ಇಂದಿನ ದಿನ ಈ ಮಹಿಳಾ ಶಿಬಿರವನ್ನು ಆಯೋಜಿಸುತ್ತಿರುವಾಗ ಬಂದಂತಹ ತಮ್ಮೆಲ್ಲರಿಗೂ ಸಂತೋಷದಿಂದ ಸ್ವಾಗತಿಸಲು ನಾನು ಇಲ್ಲಿದ್ದೇನೆ. ಫಾದರ್ ಮುಲ್ಲರ್ ನಮ್ಮ ಈ ಸಂಸ್ಥೆಯ ಸಂಸ್ಥಾಪಕರು, ಅವರ ಫೌಂಡರ್ ಕೂಡ. ಅವರು ಈ ಸಂಸ್ಥೆಯನ್ನು 145 ವರ್ಷಗಳ ಹಿಂದೆ ತಮ್ಮ ವೈದ್ಯಕೀಯ ಸೇವೆಯನ್ನು ಆರಂಭ ಮಾಡುವಾಗ ಹೋಮಿಯೋಪತಿ ವಿಧಾನದ ಮುಖಾಂತರ ಬಹಳಷ್ಟು ಜನರ ಜೀವನದಲ್ಲಿ ಬೆಳಕಾದರು. ಕಳೆದ 40 ವರ್ಷದಿಂದ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಮುಖಾಂತರ ಈ ದೇರಳಕಟ್ಟೆ, ಕಂಕನಾಡಿ ಪ್ರಮುಖ ಆಸ್ಪತ್ರೆಯಲ್ಲಿ, ಅಂತೆಯೇ ತುಂಬೆ, ಬಜ್ಪೆ, ಕಾಸರಗೋಡು, ಬೆಳ್ತಂಗಡಿ ಹಾಗೂ ಇನ್ನಷ್ಟು ಬಹಳಷ್ಟು ಜಾಗದಲ್ಲಿ ಶಿಬಿರವನ್ನು ಆಯೋಜಿಸಿ ಈ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯ ಮುಖಾಂತರ ಬಹಳಷ್ಟು ಜನರ ಜೀವನದಲ್ಲಿ ತಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಈ ಸಂಸ್ಥೆಯು ಬಹಳಷ್ಟು ಶ್ರಮಿಸುತ್ತಿದೆ. ಇಂದಿನ ದಿನ ಪ್ರತ್ಯೇಕವಾಗಿ ವರ್ಡು ನಿರ್ದೇಶಕ ಫಾದರ್ ಜೋಸೆಫ್ ಮಸ್ಕರೇನಸ್, ಸ್ತ್ರೀ ಆಯೋಗ ಮತ್ತು ಕ್ಯಾಥೋಲಿಕ್ ಸ್ತ್ರೀ ಸಂಘಟನೆಯ ವಲಯ ಕಾರ್ಯದರ್ಶಿ ಅನಿತಾ ಫ್ರಾಂಕ್, ಬೆಳಮ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಜಗದೀಶ್ ರೈ, ದೇರಳಕಟ್ಟೆಯ ಹಯಾತುಲ್ಲಾ ಇಸ್ಲಾಂ ಮದರಸಾ ಹಳೆ ವಿದ್ಯಾರ್ಥಿಗಳ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ನಿತ್ಯಾದರ್, ಪಾಲನಾ ಸಮಿತಿಯ ಅಧ್ಯಕ್ಷೆ ಲಿನೆಟ್ ಕ್ಯಾಸ್ಟೆಲಿನೋ, ರಾಣಿಪುರ ಚರ್ಚ್ನ ಕಾರ್ಯದರ್ಶಿ ಲಿವ್ಡಿನ್ ಲೋಪೋ, ಫೆರ್ಮನೂರು ಚರ್ಚ್ನ ಸಮಿತಿ ಉಪಾಧ್ಯಕ್ಷೆ ಪ್ರಮೀಳಾ ಡಿಸೋಸಾ, ಪಜೀರು ಚರ್ಚ್ ಸಹ ಕಾರ್ಯದರ್ಶಿ ಆಶಾ ಫರ್ನಾಂಡಿಸ್, ಅಮೆಂಬಳ ಕೋಶಾಧಿಕಾರಿ ಟ್ರಸ್ಟ್ರೆ ರೋಡ್ರಿಗಸ್, ಸುನೀತಾ ಬಿಚಿಯಡ್ಕ ಉಪಸ್ಥಿತರಿದ್ದರು. ಡಾಕ್ಟರ್ ಸುಷ್ಮಿತಾ ನಾಯರ್ ನಿರೂಪಿಸಿದ್ರು. ಸೌಹಾರ್ದ್ ಜಿಎಂ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೇರಳಕಟ್ಟೆ.